ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಪ್ರಭುಗಳೇ, ನೀವು ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲು ಅಂದ್ರೆ ಕಾರ್ಯಕ್ರಮದ ಆರಂಭದಿಂದಲೇ ಒಂದು ವಿಚಾರವನ್ನು ಪ್ರತಿಪಾದನೆ ಮಾಡಿದ್ರಿ. ಕಾಲೇಜುಗಳ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಮಾಡಿರುವಂತ ಅಧ್ವಾನಗಳು ಏನಿದಾವೆ ಅವು ಅದರಷ್ಟು ದೊಡ್ಡದ್ದಲ್ಲ ನಮ್ಮದು. ಸೊ ನಿಮಗೆ ಅನಿಸ್ತಾ ಇಲ್ಲ ಅದು ಮತ್ತು ಇದು ಸೇಮ್ ಇದೆ ಪರಿಸ್ಥಿತಿ? ಅವರು ಏನು ಮಾಡಿದ್ರ ಕಂಟಿನ್ಯೂ ಮಾಡ್ತಾ ಇದ್ದೀರಿ? ನಾವು ಕಂಟಿನ್ಯೂ ಮಾಡುದಿಲ್ಲ. ನಾವು ಅದರ ಅನುಕರಣೆ ನಮ್ಮ ನೀತಿ ಇಲ್ಲ. ನಾವು ನಮ್ಮ ಗ್ರಾಮ ಪಂಚಾಯತಿಗಳಿಗೆ ನೂತನವಾಗಿ ನಾವು ರಚನೆ ಮಾಡಿದ್ದೇವೆ. ಅದಕ್ಕೆ ಸೂಕ್ತ ಅನುದಾನವನ್ನು ಸಹ ಶೀಘ್ರದಲ್ಲಿ 6 ತಿಂಗಳಾಯ್ತು. ಇನ್ನು ಯಾವಾಗ ಬಿಲ್ಡಿಂಗ್ ಭಾರತದ ಸಂವಿಧಾನ ಪ್ರಕಾರ ಇಲ್ಲದಂತ ಅಧ್ಯಕ್ಷ ಯಾವತ್ತೂ ಪಂಚಾಯತ್ ಭಾರತದ ಸಂವಿಧಾನ ಪ್ರಕಾರ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯಲೇಬೇಕು. ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಆಗುದಿಲ್ಲ. ಸಚಿವ ಸಂಪುಟ ಇರಬಹುದು, ಬೇರೆ ಬೇರೆ ನೀತಿ ಸಂಹಿತೆ ಜಾರಿಯಲ್ಲಿತ್ತು. ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ಅದಕ್ಕೆ ಅಡ್ಡಿ ಆತಂಕ ಉಂಟು. ಸಂವಿಧಾನ ಪ್ರಕಾರ ಮತದಾನ ಮಾಡಬೇಕು. ಈ ನೂತನವಾದ ಗ್ರಾಮ ಪಂಚಾಯತ್ ಮತದಾನ ಮಾಡದಿದ್ರೆ ಅಲ್ಲಿ ತಾಂತ್ರಿಕ ಟೆಕ್ನಿಕಲ್ ವಿಷಯ ಸೃಷ್ಟಿಯಾಗ್ತದೆ. ಯಾಕಂದ್ರೆ ಒಂದು ಗ್ರಾಮ ಪಂಚಾಯತ್ ಮತದಾನ ಆಗ್ತದೆ, ಇವರು ಯಾರು ಇದಕ್ಕೆ ಅಂತ ಸ್ವಲ್ಪ ಮೊದಲೇ ಘೋಷಣೆ ಮಾಡಬಹುದಿತ್ತು. ಪಂಚಾಯತ್ಗಳನ್ನು 5 ವರ್ಷದ ನಂತರ ಮಾಡಬಹುದಿತ್ತು. ಅಲ್ಲ ನೋಡಿ, ಸಂಪೂರ್ಣವಾದ ಕಟ್ಟಡ ಮಾಡಿ 5 ವರ್ಷದ ನಂತರ ಮಾಡಬಹುದಿತ್ತು. ಅಲ್ಲ, ಹಾಗೆ ಇಲ್ಲ. ಎಡವಿದೆ ನಿಮ್ಮ ಸರ್ಕಾರ. ಯಾವುದೇ ಇಲಾಖೆಗಳು ಇರಲಿ, ಈ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಇರಲಿ, ಇತಿಹಾಸದಲ್ಲಿ ಯಾವುದೇ ಇಲಾಖೆಗಳ ಬೇರೆ ಬೇರೆ ಇಲಾಖೆಗಳ ಮಂಜೂರು ಆಗುವಾಗ ಯಾವುದೇ ಸರ್ಕಾರಗಳು ಬಿಲ್ಡಿಂಗ್ ಅನ್ನು ಕೊಟ್ಟು ಮಂಜೂರು ಮಾಡಿದ್ದಿಲ್ಲ. ಬಿಜೆಪಿ ಸರ್ಕಾರ ಇರ್ಬೋದು, ಅಲ್ಲ ಬಜೆಟ್ ನೋಡಿ, ಅದು ಘಟನೋತ್ತರ ಮಂಜೂರಾತಿ ಉಂಟು. ಈಗ ಬಜೆಟ್ ನಲ್ಲಿ ಇಡದಿದ್ರು ಮುಖ್ಯಮಂತ್ರಿಯವರಿಗೆ ಒಂದು ಅಧಿಕಾರ ಉಂಟು. ಒಂದು ನಿಮಿಷ, ಜಗದೀಶ್ ಶೆಟ್ಟರ್ ಅವರು ಹೊಸ ತಾಲೂಕುಗಳನ್ನ ಘೋಷಣೆ ಮಾಡಿದ್ರು. ಒಂದು ತಾಲೂಕಿಗೆ 50 ಕೋಟಿ ಅಂತ ಅವರು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು. ಅದು ಏನಾಯ್ತು ಅಂತ ಮತ್ತೆ ಬೇರೆ ವಿಚಾರ. ಬಟ್ ಘೋಷಣೆ ಮಾಡಿ ತಾಲೂಕು ಕೇಂದ್ರ ಘೋಷಣೆ ಮಾಡುದು ವಿಚಾರ ಅಲ್ಲ. ನಾವು ಘೋಷಣೆ ಮಾಡುವಾಗ ಘೋಷಣೆಯೂ ಮಾಡೋದಿಲ್ಲ, ಬಿಡುಗಡೆ ಡೈರೆಕ್ಟ್ ಬಿಡುಗಡೆ ಸಚಿವ ಸಂಪುಟದ ತೀರ್ಮಾನ ಆಗಿದೆ. ಈ ಕರ್ನಾಟಕ ರಾಜ್ಯದಲ್ಲಿ 439 ಗ್ರಾಮ ಪಂಚಾಯತ್ಗಳು ಅಸ್ತಿತ್ವಕ್ಕೆ ಬಂದಿವೆ. ಈ ಗ್ರಾಮ ಪಂಚಾಯತ್ಗಳಿಗೆ ಯಾವುದೇ ಕಾರಣಕ್ಕೆ ಅನುದಾನ ಬಿಡುಗಡೆ ಆಗೇ ಆಗ್ತದೆ. ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಶಶಿಕಾಂತ್ ಶಾನಭಾಗ್ ಅಂತ, ಕಿತ್ತೂರು ಪಂಚಾಯತ್ ಇಂದ ಮಾತಾಡೋದು. ಮಾತಾಡಿ ಸರ್, ಏನ್ ಹೇಳ್ತೀರಿ? ಈಗ ಪಂಚಾಯತ್ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆ. ಈಗ ವಿಂಗಡಣೆ ಮಾಡುವಂತ ಅವಶ್ಯಕತೆ ಇತ್ತ? ಸರ್ಕಾರ ಯಾವ ಉದ್ದೇಶದಿಂದ ಪಂಚಾಯತ್ ವಿಂಗಡಣೆ ಮಾಡಿದೆ? ಈಗ ಉದಾಹರಣೆಗೆ ಯಡಿಯೂರು ಕುഞ്ഞാಡಿ ಪಂಚಾಯತ್ ಇರುವಂತ ಕುಟುಂಬಗಳು 600. 600 ಕುಟುಂಬದಲ್ಲಿ ಒಬ್ಬರಿಗೆ 400 ರೂಪಾಯಿ ಟ್ಯಾಕ್ಸ್ ಮನೆಗೆ ಹಾಕಿದ್ರು. ಬರುವಂತ ಟ್ಯಾಕ್ಸ್ 2,40,000. ಸಿಬ್ಬಂದಿಗೆ ಸಂಬಳ 3,15,000 3,20,000 ಆಗ್ತದೆ. ಸರ್ಕಾರದ ಅನುದಾನದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತದ? ಈಗ ಅಲ್ಲಿ ಕೂತರು ಹೇಳ್ತಾರೆ ನರೇಂದ್ರ ಮೋದಿ ಬಂದಿದ್ದು 1 ವರ್ಷದಿಂದ, ಏನು 15 ವರ್ಷ ಆಗಿಲ್ಲ ಬಂದು. ಯಾರೇ ಬಂದ್ರು ಕೂಡ ದೇಶವನ್ನು ಒಂದೇ ಸಲ ಅಭಿವೃದ್ಧಿ ಮಾಡ್ಲಿಕ್ಕೆ ಯಾರಿಂದ ಅಸಾಧ್ಯ. ಈಗ ಒಂದು ಬೈಂದೂರು ತಾಲೂಕು ಮಾಡಬೇಕಂತೇಳಿ 3-4 ವರ್ಷ ಆಯ್ತು. ಇನ್ನು ಬೈಂದೂರು ತಾಲೂಕೇ ಆಗಿಲ್ಲ, ಕಚೇರಿ ಇಲ್ಲ, ಹಣವನ್ನು ಬಿಡುಗಡೆ ಮಾಡಲಿಲ್ಲ. ಇನ್ನು ನೀವು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ 11 ಪಂಚಾಯತ್ ಅನ್ನು ಹೊಸದಾಗಿ ನೂತನವಾಗಿ ಮಾಡಿದ್ದೀರಿ. ಯಾವಾಗ ಅಭಿವೃದ್ಧಿ ಮಾಡೋದು? ಈಗ ಒಂದು ಶೌಚಾಲಯ ಇಲ್ಲ ಪಂಚಾಯತ್ ಅಲ್ಲಿ. ಯಡಿಯೂರು ಕುഞ്ഞാಡಿ ಪಂಚಾಯತ್ ಅಲ್ಲಿ ಒಂದು ಕಟ್ಟಡದಲ್ಲಿ ವಿಎ ಆಫೀಸ್ ಮತ್ತು ಪಂಚಾಯತ್ ಅನ್ನು ಮಾಡಿದ್ದೇವೆ ಮೊನ್ನೆ. ಅದರಲ್ಲಿ ಇರುವಂತದ್ದು ಪಂಚಾಯತ್ ಚಿತ್ತೂರು ಪಂಚಾಯತ್ ವಿಂಗಡಣೆ ಮಾಡಿ ತಂದಂತ 4 ಕುರ್ಚಿಯಲ್ಲಿ ಈಗ 12 ಜನ ಸದಸ್ಯರು ಕೂತಿದ್ದಾರೆ ವಿನಃ ಸರ್ಕಾರ ನಯಾ ಪೈಸೆನೂ ಕೊಡ್ಲಿಲ್ಲ. ಅಲ್ಲಿ ಒಬ್ರು ಅದೇ ಆ ಪಂಚಾಯತಿಗೆ ಬೈಂದೂರು ತಾಲೂಕಲ್ಲಿ ಒಬ್ರು ಚೇರ್ ಅನ್ನು ಮನೆಯಿಂದಲೇ ಇಟ್ಕೊಂಡು ಬಂದ್ರು. ಅಲ್ಲಿ ಚೇರ್ ಇರಲಿಲ್ಲ, ಸ್ವತಃ ಮನೆಯಿಂದ ಚೇರ್ ಇಟ್ಕೊಂಡು ಬಂದ್ರು. ಅವರಿಗೆ ಕೂಡ ಆ ಚೇರ್ ಅನ್ನು ಉಪಯೋಗಿಸ್ಲಿ ಬಿಡ್ಲಿಲ್ಲ. ಇದರ ನೋಡಿ ಸಂಪೂರ್ಣ ಉದ್ದೇಶ ಏನಂದ್ರೆ ಏನು ಆಗ್ತಾ ಇಲ್ಲ ರಾಜ್ಯದಲ್ಲಿ. ಬೆಳವಣಿಗೆ, ಅಭಿವೃದ್ಧಿ ಝೀರೋ. ನಾವು ಏನಾದ್ರೂ ಮಾಡಬೇಕು, ನನ್ನ ಜನಗಳಿಗೆ ಮುಟ್ಬೇಕು, ಏನಾದ್ರೂ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಹೊರತು 60 ವರ್ಷದಿಂದ ಇದೇ ಆದದ್ದು. ಇವರು ಯಾವುದನ್ನು ಕರ್ನಾಟಕದಲ್ಲಿ ಮಾಡುದಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಮೂಗಿನ ನೇರಕ್ಕೆ ನಾವು ಮಾತಾಡುದು, ನಮ್ಮ ಮೂಗಿನ ನೇರಕ್ಕೆ ನಾವು ಮಾತಾಡಬಹುದು. ಯಾವ್ದು ಆಗಿಲ್ಲ, ಎಲ್ಲ ಆಗಿದೆ. ನಾವು ಹಾಗೆ ಮಾತಾಡುದು. ನಮ್ಮ ಈ ಸಲದ ಮಾನ್ಸೂನ್ ಮಳೆ ನಮಗೆ ಕಡಿಮೆ ಬೀಳ್ತದೆ ಅಂತ ನಮಗೆ ವರದಿ ಬಂತು. ಕೂಡಲೇ ಮೋದಿ ಅವರು ಆಹಾರ ಸಾಮಗ್ರಿಗಳ ಇಂಪೋರ್ಟ್ಗೆ ಕೂಡಲೇ ಅವಕಾಶ ಮಾಡಿಕೊಟ್ರು. ಅಂತ ದೂರದೃಷ್ಟಿಗಳ ನಾಯಕರು ನಮಗೆ ಸಿಕ್ಕಿಲ್ಲ, ಕಾಂಗ್ರೆಸ್ ಅಲ್ಲಿ ಇಲ್ಲ. ದೂರದೃಷ್ಟಿ ಇಲ್ಲದೆ ಏನಾದ್ರೂ ಮಾಡಬೇಕೆಂಬ ಒಂದು ಉದ್ದೇಶದಿಂದ ಮಾಡಿ ಈಗ ಜನಸಾಮಾನ್ಯರು, ಈಗ ಖಾಲಿ ಪಂಚಾಯತ್ ಮೆಂಬರ್ಗಳು ಮಾತ್ರ ಇದನ್ನು ಅನುಭವಿಸಿದಲ್ಲ, ಈಗ ಜನಸಾಮಾನ್ಯರು ಒಂದು ಅಪ್ಲಿಕೇಶನ್ ಇಟ್ಕೊಂಡು ಹೋಗ್ಬೇಕಾದ್ರೆ ಆ ಪಂಚಾಯತ್ ಅವರು ಹೇಳ್ತಾರೆ ನಿಮ್ದು ಪಂಚಾಯತ್ ಅಲ್ಲಿ ಉಂಟು, ನಿಮ್ಮ ಪಂಚಾಯತ್ ಆದ ನಂತರ ಅಪ್ಲಿಕೇಶನ್ ಇಟ್ಕೊಂಡು ಬನ್ನಿ. ಯಾವುದೇ ಒಂದು ಇಲಾಖೆಗಳು ಪಂಚಾಯತ್ ಇರ್ಬೋದು, ಇಲಾಖೆ ಇರ್ಬೋದು, ಅದು ಬೇರ್ಪಡೆಗೊಳ್ಳುವಾಗ ಅದು ಸರ್ವೇ ಸಾಮಾನ್ಯ. ನಿಮಗೆ ಒಂದು ಜಿಲ್ಲಾಧಿಕಾರಿ ಕಚೇರಿಗೆ ಬೇರೆ ಕಡೆಗೆ ಸ್ಥಳಾಂತರ ಆಗ್ತದೆ. ಗೊತ್ತಿದ್ದಾರೆ ಗ್ರಾಮೀಣ ಮಟ್ಟದಲ್ಲಿ ಅವಿದ್ಯಾವಂತರು ಇರ್ತಾರೆ, ಬರ್ತಾರೆ, ಮತ್ತೆ ಸರಿಯಾಗ್ತದೆ. ಅದರಲ್ಲಿ ದೂರದೃಷ್ಟಿ ಇಟ್ಟುಕೊಂಡು ಮಾಡಿದಂತದ್ದಲ್ಲ ಇದು.
ಯಾವುದೋ ರಾಜಕೀಯ ಉದ್ದೇಶಕ್ಕೋಸ್ಕರ ಮಾಡಿದ್ರಿ, ಇರಲಾರದೆ ಇರುವೆ ಬಿಟ್ಟುಕೊಂಡಾಗ ಆಯ್ತು ಇದು ಪರಿಸ್ಥಿತಿ. ಇಲ್ಲ, ಇದು ದೂರದೃಷ್ಟಿ ಇಟ್ಕೊಂಡೇ ಮಾಡಿದ್ದು. ಈಗ ತಾತ್ಕಾಲಿಕವಾಗಿ ಸ್ವಲ್ಪ ಕಷ್ಟವಾಗಬಹುದು. ಈಗ ನೋಡಿ, ಈಗ 6 ಅಸಹಾಯಕತೆ ಇಲ್ಲ, 2 ವರ್ಷ ಹೋಗ್ಲಿ. ಈಗ ವಿರೋಧ ಮಾಡೋರು ಹೇಳ್ತಾರೆ ಗ್ರಾಮ ಪಂಚಾಯತ್ ಆಗಿದ್ದು ಒಳ್ಳೇದಾಯ್ತು ಅಂತ. ನಾವು ಹೇಳ್ತೇವಲ್ಲ, ನೀವು ಅಲ್ಲ ರಾಜ್ಯದಲ್ಲಿ 33 ಕೋಟಿ ಬಂದಿದೆ. ಮೊದಲು ಸಹ ಬಂದಿದೆ. ಈಗ ಬರ್ತಿದ್ದು ನಿಮ್ಮ ರಾಜ್ಯ ಸರ್ಕಾರಕ್ಕೆ ಬರ್ತಿತ್ತು. ನಿಮ್ಮ ಸರ್ಕಾರ ಹಾಗೆ ಬರ್ತಿತ್ತು. ಮೊದಲು ಸಹ ಡೈರೆಕ್ಟ್ ಬರ್ತಿತ್ತು, ರಾಜ್ಯ ಸರ್ಕಾರದ ಮುಖಾಂತರ ಬರ್ತಿತ್ತು. ವರ್ಷ ನಿಮ್ಮ ಸರ್ಕಾರ ಇತ್ತಲ್ಲ, ನಿಮ್ಮ ಸರ್ಕಾರ ಇತ್ತಲ್ಲ 5 ವರ್ಷದಲ್ಲಿ ನಿಮ್ಮ ಸರ್ಕಾರ ದುರುಪಯೋಗ ಮಾಡಿದೆ. ಹಾಗಾದ್ರೆ ನೀವು ನಿಮ್ಮ ತನ ನೀವೇ ಹೇಳ್ತೀರಿ, ನಿಮ್ಮ ಬಟ್ಟೆ ಬಾಲಾಯ್ತಲ್ಲ ನಿಮ್ಮ ವಿಷಯ. ಹಲೋ ನಮಸ್ತೆ. ಆ ಕಾರಣಗಳಿಂದ ಕೂಡಿದ ನಿಮ್ಮ ಸರ್ಕಾರ ಏನೆಲ್ಲ ಮಾಡಿದೆ? ಹಲೋ ನಮಸ್ತೆ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಮಸ್ತೆ, ಪ್ರಕಾಶ್ ಪೂಜಾರ್ ಕುಂದಾಪುರದಿಂದ. ಮಾತಾಡಿ ಪ್ರಕಾಶ್ ಪೂಜಾರ, ಏನ್ ಹೇಳ್ತೀರಿ? ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಬಿಜಾಡಿ ಅಂತ ಒಂದು ಪಂಚಾಯತ್ ನಲ್ಲಿ ಡಿವೈಡ್ ಆಗಿದೆ, ಗೋಪಾಡಿ ಬಿಜಾಡಿ ಅಂತ ಆಗಿದೆ. ಎಸ್ ಎಸ್ ಬಿಜಾಡಿ ಗ್ರಾಮ ಪಂಚಾಯತ್ ಅಣ್ಣ ತಮ್ಮ ಆಗಿತ್ತು, ಗೋಪಾಡಿ ಬಿಜಾಡಿ. ಎಸ್ ಈ ಗೋಪಾಡಿಗೆ ಮೂಲಭೂತ ಸೌಕರ್ಯ ಏನ್ ಬೇಕು ಎಲ್ಲವೂ ಇತ್ತು, ಆದ್ರೂ ಅವ್ರಿಗೆ ಗ್ರಾಮ ಪಂಚಾಯತ್ ಘೋಷಣೆ ಮಾಡಿದ್ದಾರೆ. ಎಸ್ ಆದ್ರೆ ಬಿಜಾಡಿ ಪಂಚಾಯತ್ ಕಟ್ಟಡ ಇರೋದು ಗೋಪಾಡಿಯಲ್ಲಿ, ಕಂದಾಯ ಗ್ರಾಮ. ಈಗ ಬಿಜಾಡಿಯವರು ಹೊರಗೆ ಹೋಗಿದ್ದಾರೆ, ಬಿಜಾಡಿಯವರು ಅತಂತ್ರ ಆಗಿದೆ. ಬಿಜಾಡಿ ಯಾವ ರೀತಿ ಆಗಿದೆ ಅಂದ್ರೆ ಜನರಿಗೆ ಏನೂ ಸೌಕರ್ಯ ಕೊಡಲಾರದಂತ ಸ್ಥಿತಿಯಲ್ಲಿ ಇದೆ. ಕಟ್ಟಡ ಇಲ್ಲ, ಅಧ್ಯಕ್ಷ ಸ್ಥಾನ ಇಲ್ಲ, ಎಸ್ಟಿ ಮೀಸಲಾತಿಯ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಕಾನೂನು ತೊಡಕನ್ನು ಇಮಿಡಿಯೇಟ್ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ವಿಧಾನಸಭೆಯಲ್ಲಿ. ಅದು ನಿರೀಕ್ಷೆಯಲ್ಲಿದ್ದೀವಿ, ಏನು ಮಾಡಲಿಲ್ಲ. ಅಧ್ಯಕ್ಷರು ಇಲ್ಲ, ಉಪಾಧ್ಯಕ್ಷ ಇಲ್ಲ, ಆಡಿ ಇಲ್ಲ, ಆಡಳಿತಾಧಿಕಾರಿ ನೇಮಕಾತಿ ಇಲ್ಲ, ಅನ್ನೋದಕ್ಕೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಜನರು ಕಂಗಾಲಾಗಿದ್ದಾರೆ. ಮೊನ್ನೆ ಪ್ರವಾಹದಲ್ಲಿ ಎಲ್ಲಾ ಮೆಂಬರ್ಗಳು ಬಯಸ್ಕೊತಾ ಇದ್ದಾರೆ, ಆದ್ರೆ ಯಾವ ರೀತಿ ಸೌಕರ್ಯ ಕೊಡಬೇಕನ್ನೋ ಬಗ್ಗೆ ಅಧಿಕಾರಿಗಳಿಲ್ಲ ನಮ್ಮ ಹತ್ರ. ಪ್ರದೇಶಗಳಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಇದೆ. ಕ್ರಿಯೇಟ್ ಮಾಡಿದ ಕನ್ಫ್ಯೂಷನ್. ಈಗ ಗೋಪಾಡಿ ಬಿಜೆಪಿ ಅಂತ ಹೇಳಿದ್ರು, ಒಂದು ಪಂಚಾಯತ್ ಇತ್ತು, 2 ಮಾಡಿದ್ರಿ, ಏನು ಸಾಧನೆ? 2 ಮಾಡಿದ್ರೆ ಅಲ್ಲ, ಸಾಧನೆ ಏನಂತ ಮತ್ತೆ ಗೊತ್ತಾಗ್ತದೆ. ಈಗ ಗೊತ್ತಾಗೋದು ಜನಗಳೆಲ್ಲ ಶಾಪವೂ ಇಲ್ಲ, ಏನಿಲ್ಲ. ನಾವು ನಮ್ಮ ಈಗ ಮೂಗಿನ ನೆಲಕ್ಕೆ ನಾವು ಮಾತಾಡುದು ಗ್ರಾಮ ಪಂಚಾಯತ್ ಅತಂತ್ರ ಗ್ರಾಮಸ್ಥರ ಅತಂತ್ರ ಪರಿಸ್ಥಿತಿ ಎಲ್ಲಿಯೂ ಆಗಿಲ್ಲ. ಪರಿಸ್ಥಿತಿ ಇಲ್ಲ. ನಮ್ಮಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಗೌರವಾನ್ವಿತ ಸದಸ್ಯರು ಅವರು ಇಚ್ಛಾಶಕ್ತಿ ಇದ್ದಲ್ಲಿ ಯಾವುದೇ ಅತಂತ್ರ ಪರಿಸ್ಥಿತಿ ಇಲ್ಲ. ಗ್ರಾಮೀಣಾಭಿವೃದ್ಧಿ ಸಚಿವರು ಈಗ ಸೆಷನ್ ಆಗ್ತಾ ಇದೆ, ಬೆಳಗಾವಿ ಸೆಷನ್ ನಲ್ಲಿ ಅಥವಾ ಬೆಂಗಳೂರಿನಲ್ಲಿ ಈಗ ನಡೀತಾ ಇರುವಂತಹ ಸೆಷನ್ ನಲ್ಲಿ ಆಗಿರ್ಬೋದು, ಎಲ್ಲೂ ಮಾತಾಡಿದ್ರು ಸರ್? ಅಸಹಾಯಕತೆ ಹೇಳ್ತಾರೆ. ನಾವು ಪ್ರಸ್ತಾವನೆ ಕೊಟ್ಟಿದ್ದೇವೆ, ಮುಖ್ಯಮಂತ್ರಿಗಳ ಹಣಕಾಸು ಇಲಾಖೆ ಅದನ್ನ ಅಪ್ರೂವ್ ಮಾಡ್ತಾ ಇಲ್ಲ. ಅದು ಮೊನ್ನೆ ವಿಚಾರ. ಅಸಹಾಯಕತೆ ಆಯ್ತಲ್ವಾ? ಅಲ್ಲ, ನಾನು ಸತ್ಯ ಹೇಳ್ಬೇಕಾದ್ರೆ ನಾವು ರಾಜ್ಯ ಮಟ್ಟದ ವಿಚಾರವನ್ನು ಮಾತಾಡ್ಲಿಕ್ಕೆ ನಾವು ಒಪ್ಪುವುದಲ್ಲ. ನಾವು ಸುಮ್ಮನೆ ಬಾಯಿ ಬಂದಾಗಿ ಮಾತಾಡುದಿಲ್ಲ ನಾನು. ಯಾಕಂದ್ರೆ ನನ್ಗೆ ಅಗತ್ಯ ಇಲ್ಲ. ಸುಮ್ಮನೆ ನಾವು ಅಂಕಿಅಂಶ ಸುಳ್ಳು ಅಂಕಿಅಂಶ ಕೊಡುದಿಲ್ಲ. ಅದು ಸರಿ. ಇದು ರಾಜ್ಯದ ವಿಷಯ. ರಾಜ್ಯದ ವಿಷಯವನ್ನು ರಾಜ್ಯದ ನಾಯಕರುಗಳು ರಾಜ್ಯದ ನಾಯಕರು ಎಡವಿದ್ದಾರೆ. ಪಂಚಾಯತ್ಗಳನ್ನ ತುಗಲಕ್ ತುಗಲಕ್ಕಿಲ್ಲ, ಏನಿಲ್ಲ. ನೀವು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದ ಅನುದಾನವನ್ನು ಸಂಪೂರ್ಣವಾಗಿ ಮಂಜೂರಾಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನೊಂದು 6 ತಿಂಗಳು ಕಳೆದು 6 ತಿಂಗಳು ಅಲ್ಲಲ್ಲ, ನಾನು ಆಗ್ಲೇ ಹೇಳಿದಲ್ಲ, 1 ಕೋಟಿ ಬಂದ್ರು ಸಹ 2 ಕೋಟಿ ಬಂದ್ರು ಸಹ ಇವತ್ತಿನಿಂದ ನಾಳೆಗೆ ಕಟ್ಟಡ ಮಾಡ್ಲಿಕ್ಕೆ ಆಗ್ತದ? ನಾವು ಅತಂತ್ರ ಮಾತಾಡ್ತಿಲ್ಲ. ಫೈಲ್ ಮೂವ್ ಆಗಿ 1 ತಿಂಗಳು ಸಹ ಸಾಕು, ದೊಡ್ಡ ವಿಷಯ ಅಲ್ಲ. ನಮ್ಮ ಹಣಕಾಸು ಕರ್ನಾಟಕದಲ್ಲಿ ದುಡ್ಡುಂಟು, ಇದು ಮೂಲಭೂತ ಸೌಕರ್ಯ. ಬಿಡುಗಡೆ ಮಾಡೋದಕ್ಕೆ ಏನ್ ಸಮಸ್ಯೆ? ಅಲ್ಲ, ಬಿಡುಗಡೆ ಮಾಡ್ತಾರೆ, ಎಲ್ಲಿ ಮಾಡುದಿಲ್ಲ ಅಂತ ಹೇಳಿಲ್ಲ, ಮಾಡ್ತೇನೆ ಅಂತಾನೂ ಹೇಳಿಲ್ಲ. ಅಲ್ಲ, ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ನಮ್ಮ ಕಾಂಗ್ರೆಸ್ ಮಿತ್ರರು ವಿತ್ತಂಡವಾದ ಮಾಡ್ತಾ ಇದ್ದಾರೆ. ರಾಜ್ಯದ ವಿಷಯ ಅಲ್ಲ ಇದು. ರಾಜ್ಯವೇ ಗ್ರಾಮಗಳಿಗೆ ಹಣಕಾಸನ್ನು ಒದಗಿಸಿಕೊಡ್ಬೇಕು. ಅದು ವಿಧಾನಸೌಧದಲ್ಲಿ ನಿರ್ಧಾರ ಆಗಬೇಕು ಹೊರತು ಪಂಚಾಯತ್ ಜಿಲ್ಲಾ ಪಂಚಾಯತ್ ನಿರ್ಧಾರ ಆಗಲಿಕ್ಕೆ ಆಗುದಿಲ್ಲ. ಇವರು ಅದನ್ನು ಮನದಟ್ಟು ಮಾಡಿಕೊಳ್ಬೇಕು ಆದಷ್ಟು ಬೇಗ. ನಮ್ಮಲ್ಲಿ 15% ಮಿನಿಸ್ಟರ್ಗಳಿದ್ದಾರೆ. ಕರ್ನಾಟಕ ರಾಜ್ಯದ 15% ಮಿನಿಸ್ಟರ್ಗಳು ದಕ್ಷಿಣ ಕನ್ನಡ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾರೆ. ಈ 15% ಮಿನಿಸ್ಟರ್ಗಳಿಗೆ ಒತ್ತಡ ಹಾಕಿ ಮೋದಿ ಅವರು ಕಳಿಸಿಕೊಟ್ಟ 33 ಕೋಟಿ ಜೊತೆಗೆ ಇನ್ನು ನಿಮ್ಮಿಂದ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಅದನ್ನು ಕಳಿಸಿಕೊಡಿ. ವಿಕೇಂದ್ರೀಕರಣ ಮಾಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿಗೆ ಪ್ರಯತ್ನ ಮಾಡೋಣ. ವಿತ್ತಂಡವಾದ ಮಾಡಿ ನಾವು ಏನು ಪ್ರಯೋಜನ ಇಲ್ಲ.
ಸದೃಢವಾಗಿ ಬೆಳೆಯಬೇಕೆಂಬ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ರಚನೆ ಮಾಡಿದ್ದು. ಎಸ್ ಪ್ರಭುಗಳೇ ಧನ್ಯವಾದಗಳು. ಅದೇ ರೀತಿ ಮಹೇಶ್ ತುಪ್ಪೇಕಲ್ ಅವರೇ ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ. ಒಂದಂತೂ ಸ್ಪಷ್ಟ, ಇಲ್ಲಿವರೆಗೆ ಕಟ್ಟಡ ಗ್ರಾಮ ಪಂಚಾಯತಿಗಳು, ನೂತನ ಗ್ರಾಮ ಪಂಚಾಯತಿಗಳಿಗೆ ಕಟ್ಟಡ ಭಾಗ್ಯ ಒದಗಿಲ್ಲ ಮತ್ತು ಒದಗುವಂತ ಸೂಚನೆಯೂ ಕೂಡ ಸರಕಾರದ ಲೆವೆಲ್ ನಲ್ಲಿ ಕಾಣಿಸ್ತಾ ಇಲ್ಲ. ಜನಗಳು ಕೇಳ್ತಾ ಇರುವಂತ ಪ್ರಶ್ನೆ ಅದೇ. 439 ಗ್ರಾಮ ಪಂಚಾಯತ್ಗಳನ್ನ ಹೊಸದಾಗಿ ಘೋಷಣೆ ಮಾಡಿದ್ರಿ, ಮಾಡಿದ ಸಾಧನೆ ಏನು ಅನ್ನುವಂಥದ್ದೊಂದು ಪ್ರಶ್ನೆ. ಈಗಾಗಲೇ ಗೋಪಾಡಿ ಮತ್ತು ಬೀಜಾಡಿ ಈ ರೀತಿ ಹಲವಾರು ಉದಾಹರಣೆಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ನಾವು ಕೊಡಬಹುದು. ಏನು ಸಾಧನೆ ಮಾಡಿದ್ರಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಜನ ಕೇಳ್ತಾ ಇದ್ದಾರೆ. ಸೊ ಏನು ಮಾಡ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಟ್ಟಿರುವಂಥದ್ದು. ಇದು ಇವತ್ತಿನ ವಿಶೇಷ. ನಿಮ್ಮವರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ